ಹರಿಹರ ಮಾತೆ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಯೇಸುವಿನ ತಾಯಿ ಮರಿಯಮ್ಮನವರು ಕಾಣಿಸಿಕೊಂಡಂತಹ ಪವಿತ್ರ ಪುಣ್ಯಭೂಮಿ ಹರಿಹರ. ಆ ತಾಯಿಗೆ ಹರಿಹರದ ಆರೋಗ್ಯ ಮಾತೆ ಎಂದು ನಾವು ಕರೆಯುತ್ತೇವೆ. ಆಕೆಯ ಅದ್ಭುತ ಸ್ವರೂಪದ ಮುಂದೆ ನಿಂತು ಈ ನವೇನ ಪ್ರಾರ್ಥನೆಯನ್ನು ಮಾಡುತ್ತಿರುವಾಗ ದಯಾಮಯ ದೇವರು ನಿಮ್ಮ ಕೋರಿಕೆಗಳನ್ನು, ನಿಮ್ಮ ಕಷ್ಟ, ದುಃಖ, ನೋವು, ಸಮಸ್ಯೆಗಳನ್ನು ಆಲಿಸಿ ನಿಮಗೆ ಅವಶ್ಯವಾದಂಥ ವರದಾನವನ್ನು ಕರುಣಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಹರಿಹರದ ಆರೋಗ್ಯ ಮಾತೆಯ ಬಿನ್ನಹದ ಸಹಾಯದಿಂದ ಇನ್ನೂ ಕೂಡ ಕೊರೋನಾ ವೈರಸ್ ಈ ಕಾಯಿಲೆ ವಿಶ್ವದೆಲ್ಲೆಡೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಭಾರತದಲ್ಲಿ ಹರಡುತ್ತಾ ಇರಬೇಕಾದರೆ ಬಿಡುಗಡೆಯನ್ನು ಆ ದಯಾಮಯ ದೇವರು ಕರುಣಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಹರಿಹರದ ಆರೋಗ್ಯ ಮಾತೆಯ ನವೇನ ಪ್ರಾರ್ಥನೆಯಲ್ಲಿ ನಾವು ಭಾಗವಹಿಸ್ತಾ ಇರಬೇಕಾದರೆ ಆ ತಾಯಿಗೆ ಗೌರವಾರ್ಥವಾಗಿ ಈಗ ಗೀತೆಯನ್ನು ಹಾಡುತ್ತಾ ಆಕೆಯ ಸ್ತುತಿಯನ್ನು ಮಾಡೋಣ. ಹರಿಹರದ ಆರೋಗ್ಯ ಮಾತೆಯ ಅನುಗ್ರಹ ಎಂದೆಂದಿಗೂ ನಮ್ಮ ಜೊತೆಗಿರಲಿ ಎಂದು ಪ್ರಾರ್ಥಿಸೋಣ. ಈಗ ನಾವೆಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಹರಿಹರದ ಮಾತೆ ನೀ ಆರೋಗ್ಯದಾತೆ ಎನ್ನುವ ಗೀತೆಯನ್ನು ಭಕ್ತಿಯಿಂದ ಹಾಡೋಣ. ನಮ್ಮ ಹರಿಹರದ ಮಾತೆ ನೀ ಆರೋಗ್ಯದಾತೆ, ಪ್ರಾರ್ಥನೆಯಾಲಿಸು ನಮ್ಮನು ಹರಸು, ದೈನ್ಯದಿ ಬೇಡ್ವೆವಮ್ಮ, ದೈನ್ಯದಿ ಬೇಡ್ವೆವಮ್ಮ. ನಮ್ಮ ಹರಿಹರದ ಮಾತೆ ನೀ ಆರೋಗ್ಯದ ಪ್ರಾರ್ಥನೆಯಾಲಿಸು ನಮ್ಮನು ಹರಸು, ದೈನ್ಯದಿ ಬೇಡ್ವೆವಮ್ಮ, ದೈನ್ಯದಿ ಬೇಡ್ವೆವಮ್ಮ. ನಮೋ ನಮೋ ಮಾತೆ, 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 ನಮೋ ನಮೋ ಮಾತೆ. ನದಿಯಲ್ಲಿ ಮುಳುಗಿದ ಭಕ್ತನ ಮೊರೆಯನ್ನು ಕೇಳಿದೆ ನೀನಮ್ಮ, ಅದ್ಭುತ ರೀತಿಯಿಂದ ರಕ್ಷಿಸಿದ ಕಷ್ಟ ನಿವಾರಕಿ ನೀನಮ್ಮ, ಕಷ್ಟದಿ ಮುಳುಗಿಹನ
ಹರಿಹರದ ಆರೋಗ್ಯ ಮಾತೆಯೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಹರಿಹರದ ಆರೋಗ್ಯ ಮಾತೆಯೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಹರಿಹರದ ಆರೋಗ್ಯ ಮಾತೆಯೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಮಹಾಮರುಕವುಳ್ಳ ತಾಯೇ, ನಿಮ್ಮನ್ನು ಆಶ್ರಯಿಸಿದವರು ನಿಮ್ಮ ನೆರವನ್ನು ಬೇಡಿ ಮಧ್ಯಸ್ಥಿಕೆಯನ್ನು ಕೋರಿದ ಯಾರೂ ನಿರಾಶರಾಗಲಿಲ್ಲ. ನಿಮ್ಮ ಆಸರೆಯನ್ನು ಕಳೆದುಕೊಂಡ ಒಂದು ನಿದರ್ಶನವು ಈ ಭೂಲೋಕದಲ್ಲಿಲ್ಲ. ಕನ್ಯೆಯರಲ್ಲಿ ಅತಿ ಶ್ರೇಷ್ಠರೇ, ಇಂತಹ ದೃಢ ವಿಶ್ವಾಸದಿಂದ ನಾವು ನಿಮ್ಮ ಪಾದಚರಣಕ್ಕೆ ಬಂದಿರುತ್ತೇವೆ. ಪಾಪಿಗಳು ನಾವಾಗಿದ್ದು ನಿಮ್ಮ ಸನ್ನಿಧಿಯಲ್ಲಿ ನಿಟ್ಟುಸಿರು ಬಿಡುತ್ತಿದ್ದೇವೆ. ಅನಂತ ವಾರ್ತೆಯ ಮಾತೆಯೇ, ನಮ್ಮ ಮೊರೆಯನ್ನು ಕಡೆಗಣಿಸದೆ ದಯೆಯಿಂದ ನಮ್ಮ ಬೇಡಿಕೆಯನ್ನು ಆಲಿಸಿ ಅನುಗ್ರಹ ತೋರಿತಾಯೇ. ಆಮೇನ್. ಕೃತಜ್ಞತಾರ್ಪಣೆ. ಹರಿಹರ ಮಾತೆ ಕನ್ಯಾ ಮರಿಯಮ್ಮನವರೇ, ಅನಾದಿ ಅನಂತ ದೇವರು ನೇಮಿಸಿದ ನಿರ್ದಿಷ್ಟ ಸಮಯದಲ್ಲಿ ಅವರ ಅನಂತ ವಾರ್ತೆಯನ್ನು ನೀವು ಸ್ವೀಕರಿಸಿದಿರಿ. ಆ ವಾರ್ತೆಯನ್ನು ಗರ್ಭದಲ್ಲಿ ಧರಿಸಿದ ನೀವು ಯೇಸುಸ್ವಾಮಿಯನ್ನು ಮಾನವ ಜನಾಂಗಕ್ಕೆ ರಕ್ಷಕರನ್ನಾಗಿ ದಯಪಾಲಿಸಿದಿರಿ. ಪರಮತ್ರಿತ್ವದ ಮಹಿಮೆಯಾದ ಕನ್ನಿಕಾ ಮಾತೆಯೇ, ಸಮಸ್ತ ಲೋಕದ ಅಭಿನಂದನೆಗೆ ನೀವು ಪಾತ್ರರು. ಅಮರ ಕನ್ನಿಕೆಯೇ, ನಿಮ್ಮ ಸನ್ನಿಧಿಯಲ್ಲಿ ನೆರೆದಿರುವ ಭಕ್ತರ ಹೃದಯಾಳದ ಸ್ತುತಿ ಸ್ತೋತ್ರಗಳನ್ನು ಸ್ವೀಕರಿಸಿರಿ. ನಿಮ್ಮ ಹರಿಹರ ಉತ್ತರ ಮಾತೆಯೇ, ನಾವು ನಿಮ್ಮನ್ನು ವಂದಿಸುತ್ತೇವೆ. ಸರ್ವಶಕ್ತ ದೇವರ ಅಪೂರ್ವ ವರದಾನಗಳ ಗಣಿಯಾದ ದೇವರ ತಾಯೇ, ಲೋಕದ ಬೆಳಕಾದ ಪ್ರಭು ಕ್ರಿಸ್ತರನ್ನು ನಿಮ್ಮ ಸಜೀವ ಶರೀರದಲ್ಲಿ ಹೊತ್ತು ನಮಗಿತ್ತ ಮಾತಿಗೆ ನಿಮ್ಮ ಅಮಲೋದ್ಭವವನ್ನು ಕೊಂಡಾಡುತ್ತಾ ನಿಮ್ಮನ್ನು ವಂದಿಸುತ್ತೇವೆ ತಾಯೇ. ಹರಿಹರ ಮಾತೆಯೇ, ನಾವು ನಿಮ್ಮನ್ನು ವಂದಿಸುತ್ತೇವೆ. ಪರಮತ್ರಿತ್ವದ ಗೌರವವು, ದೇವದೂತ ಗಣಗಳ ಆನಂದವು, ಇಡೀ ಮಾನವ ಜನಾಂಗದ ಮಹಿಮೆಯೂ ಆದ ಮರಿಯಮ್ಮನವರೇ, ನಿಮ್ಮ ಪ್ರತ್ಯಕ್ಷತೆ ಮತ್ತು ಮಧ್ಯಸ್ಥಿಕೆಯಿಂದ ನಮಗೆ ಮುಕ್ತಿ ಮಾರ್ಗವನ್ನು ತೋರುವ ನಿಮ್ಮನ್ನು ವಂದಿಸುತ್ತೇವೆ ತಾಯೇ. ಹರಿಹರ ಮಾತೆಯೇ, ನಾವು ನಿಮ್ಮನ್ನು ವಂದಿಸುತ್ತೇವೆ. ನಿಮ್ಮ ಉದರದಲ್ಲಿ ಜನಿಸಿದ ಪ್ರಭು ಯೇಸುವನ್ನು ನಿಕಟವಾಗಿ ಅನುಸರಿಸಿದ ಪಾಪರಹಿತ ಪುಣ್ಯರೂಪಿ ಪರಿಶುದ್ಧ ಕನ್ನಿಕೆಯೇ, ಪ್ರಭು ಕ್ರಿಸ್ತರ ವಚನವನ್ನು ಆಲಿಸಿ ಪಾಲಿಸಲು ನಮಗೆ ಮಾಧುರಿಯಾದ ನಿಮ್ಮನ್ನು ವಂದಿಸುತ್ತೇವೆ ತಾಯೇ. ಹರಿಹರ ಮಾತೆಯೇ, ನಾವು ನಿಮ್ಮನ್ನು ವಂದಿಸುತ್ತೇವೆ. ಹರಿಹರದ ಆರೋಗ್ಯ ಮಾತೆಯ ಮೂಲಕ ಪಡೆದುಕೊಂಡಂತಹ ವರದಾನಗಳಿಗಾಗಿ ನಾವೀಗ ಮೌನವಾಗಿ ಕೃತಜ್ಞತೆಯನ್ನು ಸಮರ್ಪಿಸೋಣ. ಸರ್ವಶಕ್ತರೂ ಸದಾ ಜೀವಿಸುವ ದೇವರೇ, ನಿಮ್ಮ ಪುತ್ರ ಯೇಸುಕ್ರಿಸ್ತರ ತಾಯಿಯಾದ ಆರೋಗ್ಯ ಮಾತೆಯನ್ನು ಅಮಲೋದ್ಭವಿಯನ್ನಾಗಿ ಸೃಷ್ಟಿಸಿ ಪಾಪರಹಿತರನ್ನಾಗಿ ಕಾಪಾಡಿ ದೇಹಾತ್ಮದೊಡನೆ ಸ್ವರ್ಗಕ್ಕೆ ಸ್ವೀಕರಿಸಿದಿರಿ. ಈ ಮಹಾಮಾತೆಯ ಸದ್ಗುಣಗಳನ್ನು ಕೊಂಡಾಡುತ್ತಿರುವ ನಮಗೂ ಅಗತ್ಯ ಕೃಪಾವರಗಳನ್ನು ನಿಮ್ಮ ಕುಮಾರರು ವಾಗ್ದಾನಿಸಿದ ಸ್ವರ್ಗ ಸಾಮ್ರಾಜ್ಯವನ್ನು ಅನುಗ್ರಹಿಸಿರಿ. ಪವಿತ್ರಾತ್ಮರೊಡನೆ ಐಕ್ಯವಾಗಿರುವ ನಿಮ್ಮ ಪುತ್ರರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ದೀನ ಕೋರಿಕೆಗಳು. ಹರಿಹರ ಆರೋಗ್ಯ ಮಾತೆಯೇ, ನಿಮ್ಮನ್ನು ನಮ್ಮ ತಾಯಿ ಎಂದು ಪಾಲಕಿ ಎಂದು ಗೌರವಿಸುತ್ತೇವೆ. ನೀವು ನಮ್ಮ ಆಧ್ಯಾತ್ಮಿಕ ಮಾರ್ಗದರ್ಶಿಯಾಗಿರುವುದರಿಂದ ನಮ್ಮ ಕಷ್ಟ, ಸಂಕಟ, ಕೊರತೆ, ಕೋರಿಕೆಗಳನ್ನು ನಿಮ್ಮ ಸನ್ನಿಧಿಯಲ್ಲಿ ನಿವೇದಿಸುತ್ತೇವೆ. ನಿಮ್ಮಲ್ಲಿ ನಮಗಿರುವ ಅಪಾರ ನಂಬಿಕೆಯ ದೆಸೆಯಿಂದ ನಿಮ್ಮ ಪಾದಪೀಠಕ್ಕೆ ಚಿಕ್ಕ ಮಕ್ಕಳಂತೆ ಬಂದು ಸೇರಿದ್ದೇವೆ. ಮಾತೃ ವಾತ್ಸಲ್ಯದಿಂದ ನಮ್ಮ ಬಿನ್ನಹಗಳನ್ನು ಈಡೇರಿಸಿ ಆಶೀರ್ವದಿಸಿರಿ ತಾಯೇ. ಹರಿಹರ ಮಾತೆಯೇ, ನಮ್ಮ ಮೊರೆಯನ್ನು ಆಲಿಸಿರಿ. ಹರಿಹರ ಮಾತೆಯೇ, ನಮ್ಮ ವಿಶ್ವಗುರುಗಳನ್ನು, ಧರ್ಮಾಧ್ಯಕ್ಷರನ್ನು, ಧಾರ್ಮಿಕ ಗುರು ಧರ್ಮ ಭಗಿನಿಯರನ್ನು ಆಶೀರ್ವದಿಸಿ ಅವರನ್ನು ಕ್ರಿಸ್ತನ ನಿಜ ಸಾಕ್ಷಿಗಳನ್ನಾಗಿ ಪರಿವರ್ತಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಹರಿಹರ ಮಾತೆಯೇ, ನಮ್ಮ ಮೊರೆಯನ್ನು ಆಲಿಸಿರಿ. ಹರಿಹರ ಮಾತೆಯೇ,
ನಿಮ್ಮ ಮೇಲೆ ದೃಢ ವಿಶ್ವಾಸವನ್ನಿಟ್ಟು ನಿಮ್ಮ ಸನಿಹಕ್ಕೆ ಬಂದಿರುವ ಭಕ್ತರ ಕುಟುಂಬಗಳಿಗೆ ದೈಹಿಕ ಮಾನಸಿಕ ಆರೋಗ್ಯ, ಜೀವನದಲ್ಲಿ ಆನಂದ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತೇವೆ. ಹರಿಹರ ಮಾತೆಯೇ ನಮ್ಮ ಮೊರೆಯನ್ನು ಆಲಿಸಿರಿ. ಹರಿಹರ ಮಾತೆಯೇ, ನಮ್ಮ ಕುಟುಂಬಗಳಲ್ಲಿರುವ ಮಕ್ಕಳು ಮತ್ತು ಯುವಜನರು ತಮ್ಮ ಆಧ್ಯಾತ್ಮಿಕ ತರಬೇತಿಯ ಜೊತೆಗೆ ಧಾರ್ಮಿಕತೆಯಲ್ಲೂ ಬೆಳೆಯುತ್ತಾ ತಮ್ಮ ಕುಟುಂಬಗಳಿಗೂ ಧರ್ಮ ಕೇಂದ್ರಗಳಿಗೂ ಮಂಗಳ ಜ್ಯೋತಿಗಳಾಗುವಂತೆ ಪ್ರಾರ್ಥಿಸುತ್ತೇವೆ. ಹರಿಹರ ಮಾತೆಯೇ ನಮ್ಮ ಮೊರೆಯನ್ನು ಆಲಿಸಿರಿ. ಸರ್ವಶಕ್ತ ಕರುಣಾಳು ದೇವರೇ, ನಮ್ಮ ದೀನ ಕೋರಿಕೆಗಳನ್ನು ಹರಿಹರದ ಆರೋಗ್ಯ ಮಾತೆಯ ಮುಖಾಂತರ ನಿಮ್ಮ ಸನ್ನಿಧಿಯಲ್ಲಿ ನಿವೇದಿಸಿದ್ದೇವೆ. ಅಗತ್ಯವಾದುದನ್ನು ನಿಮ್ಮ ಚಿತ್ತಕ್ಕೆ ಅನುಗುಣವಾಗಿ ಅನುಗ್ರಹಿಸಿರಿ. ನಾವು ಮರಿಯಮ್ಮನವರಂತೆ ನಿಮ್ಮ ಕೃಪಾವರವನ್ನು ನೆಚ್ಚಿಕೊಂಡು ಬಾಳುವಂಥ ಹೃದಯವನ್ನು ರೂಪಿಸಿರಿ. ಪವಿತ್ರಾತ್ಮರೊಡನೆ ಐಕ್ಯವಾಗಿರುವ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಕರುಣೆಯ ತೋರಮ್ಮ, ಅಮ್ಮ ಅಮ್ಮ, ಆರೋಗ್ಯ ನೀಡಮ್ಮ, ಆರೋಗ್ಯ ನೀಡಮ್ಮ. ರಕ್ಷಕ ಯೇಸುಗೆ ನೀನೇ ಅಮ್ಮ, ಭಕ್ತರ ಪೋಷಕಿ ನೀನೇ ಅಮ್ಮ. ರಕ್ಷಕ ಯೇಸುಗೆ ನೀನೇ ಅಮ್ಮ, ಭಕ್ತರ ಪೋಷಕಿ ನೀನೇ ಅಮ್ಮ. ಇಹ ಪರಲೋಕಕ್ಕೆ ಮಾನವ ಕೋಟಿಗೆ ನೀನೇ ಅಮ್ಮ ಮರಿಯಮ್ಮ, ನೀನೇ ಅಮ್ಮ ಮರಿಯಮ್ಮ. ಅಮ್ಮ ಅಮ್ಮ, ಕರುಣೆಯ ತೋರಮ್ಮ, ಅಮ್ಮ ಅಮ್ಮ, ಆರೋಗ್ಯ ನೀಡಮ್ಮ, ಆರೋಗ್ಯ ನೀಡಮ್ಮ. ನವೇನ ಪ್ರಾರ್ಥನೆ. ಮಹಾಪರಿಶುದ್ಧ ಮರಿಯಮ್ಮನವರೇ, ನಿರ್ಮಲ ಕನ್ನಿಕೆಯೇ, ನಮ್ಮ ಆರೋಗ್ಯ ಮಾತೆಯೇ, ನಿಮ್ಮನ್ನು ನಮ್ಮ ಒಡತಿಯನ್ನಾಗಿ ಗೌರವಿಸುತ್ತೇವೆ. ಈ ಬಸಲಿಕಾ ಪುಣ್ಯಕ್ಷೇತ್ರದಲ್ಲಿ ನೀವು ಮಾಡುತ್ತಿರುವ ಅಸಂಖ್ಯಾತ ಉಪಕಾರಗಳಿಗಾಗಿ ನಿಮ್ಮನ್ನು ವಂದಿಸುತ್ತೇವೆ. ನಿಮ್ಮ ಸನ್ನಿಧಿಗೆ ಬರುವ ಪ್ರತಿಯೊಬ್ಬರನ್ನು ನೀವು ಪರಿಪಾಲಿಸುತ್ತೀರಿ, ಆದ್ದರಿಂದ ನಿಮ್ಮನ್ನು ನಮಿಸುತ್ತೇವೆ. ಮಾತೆ ಮರಿಯಮ್ಮನವರೇ, ನಿಮ್ಮ ಅದ್ಭುತ ರೂಪ ನಮ್ಮ ಕಣ್ಣಿಗೆ ಕಟ್ಟಿದಂತಿದೆ. ನಿಮ್ಮ ಸ್ವರೂಪವನ್ನು ಗೌರವಿಸುತ್ತಿರುವ ನಾವು ನಿಮ್ಮ ಮಕ್ಕಳಂತಿದ್ದೇವೆ. ನಿಮ್ಮ ಪುತ್ರ ಯೇಸು ಕ್ರಿಸ್ತರನ್ನು ಅನುಸರಿಸುತ್ತಿದ್ದೇವೆ. ದಿವ್ಯ ಸಂಸ್ಕಾರಗಳನ್ನು ಸ್ವೀಕರಿಸುತ್ತಾ ಪ್ರಾರ್ಥನೆಯ ಮೂಲಕ ಪಾವನತೆಯ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ. ಹರಿಹರದ ಆರೋಗ್ಯ ಮಾತೆಯೇ, ನಮ್ಮ ರಾಣಿಯೇ, ನಿಮ್ಮ ಕರುಣೆಯನ್ನು ಈ ಊರಿನ ಮೇಲೂ ಎಲ್ಲ ಭಕ್ತ ವಿಶ್ವಾಸಿಗಳ ಮೇಲೂ ಹರಿಸಿರಿ. ಸೋದರತ್ವ ಸೌಹಾರ್ದವನ್ನು ನಮ್ಮಲ್ಲಿ ಬೇರೂರಿಸಿರಿ. ರೋಗಿಗಳನ್ನು ಬೇನೆ ಪಡುತ್ತಿರುವವರನ್ನು ಕಟಾಕ್ಷಿಸಿರಿ. ದುಃಖಿತರ ಕಣ್ಣೀರನ್ನು ಒರೆಸಿರಿ. ಮಕ್ಕಳನ್ನು ಯುವಜನರನ್ನು ಪುಣ್ಯ ಮಾರ್ಗದಲ್ಲಿ ನಡೆಸಿರಿ. ನಮ್ಮ ಕುಟುಂಬಗಳನ್ನು ಪರಸ್ಪರ ಪ್ರೀತಿಯಲ್ಲಿ ನೆಲೆಗೊಳಿಸಿರಿ. ಎಲ್ಲ ಅಪಾಯ ಅವಘಡ, ರೋಗ ರುಜಿನ, ಶತ್ರುಬಾಧೆಯಿಂದ ಸಂರಕ್ಷಿಸಿರಿ. ಸರ್ವಶಕ್ತ ದೇವರ ದೀನ ಸೇವಕಿಯಾದ ಮರಿಯಮ್ಮನವರೇ, ನೀವು ದೇವರ ವಾಕ್ಯವನ್ನು ಶಿರಬಾಗಿ ಸ್ವೀಕರಿಸಿದಿರಿ. ನಾವು ಅದನ್ನು ವಿಧೇಯತೆಯಿಂದ ಅಂಗೀಕರಿಸಿ ನಮ್ಮ ಬಾಳಿನಲ್ಲಿ ಪಾಲಿಸುವಂತೆ ಅನುಗ್ರಹಿಸಿರಿ. ನಮ್ಮ ಕ್ರೈಸ್ತ ವಿಶ್ವಾಸ ಬಾಹ್ಯ ಆಚರಣೆಗೆ ಮಾತ್ರ ಸೀಮಿತವಾಗದೆ ದೇವರ ಚಿತ್ತವನ್ನು ಅಕ್ಷರಶಃ ನೆರವೇರಿಸುವಂತೆ ಕ್ರಿಯಾತ್ಮಕವಾಗಲಿ. ಇಹಲೋಕದ ಯಾತ್ರೆಯ ನಂತರ ನಿಮ್ಮ ಉದರದ ಧನ್ಯ ಫಲವಾದ ಯೇಸುವಿನ ದರ್ಶನವನ್ನು ನಮಗೆ ದಯಪಾಲಿಸಿರಿ. ಅವರಿಗೆ ಸ್ತುತಿ ಸ್ತೋತ್ರ
ಘನತೆ ಮಹಿಮೆ ಯುಗ ಯುಗಾಂತರಕ್ಕೂ ಲಭಿಸಲಿ. ಆಮೇನ್. ವ್ಯಾಧಿಸ್ಥರಿಗಾಗಿ ನಾವು ಪ್ರಾರ್ಥಿಸ್ತಾ ಇರಬೇಕಾದರೆ ಡಿವೈನ್ ವರ್ಡ್ TV ಚಾನೆಲ್ನ ಮೂಲಕ ಈ ನವೇನ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾ ಇರುವಂಥ ಪ್ರತಿಯೊಬ್ಬರಿಗಾಗಿ, ಹಾಸಿಗೆ ಹಿಡಿದು ತಾವು ಈ ಪ್ರಾರ್ಥನೆಯಲ್ಲಿ ಭಾಗವಹಿಸುತ್ತಿರುವವರಿಗಾಗಿ, ಹರಿಯರ್ ಮಾತಾ ಯೂಟ್ಯೂಬ್ ಚಾನೆಲ್ನ ಮೂಲಕ ಈ ನವೇನ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾ ಇರಬೇಕಾಗಿ, ಫೇಸ್ಬುಕ್ ಪೇಜ್ನಲ್ಲಿ ಈ ಒಂದು ನವೇನ ಪ್ರಾರ್ಥನೆಯನ್ನು ವೀಕ್ಷಿಸ್ತಾ ಇರುವಂಥ ಪ್ರತಿಯೊಬ್ಬರಿಗಾಗಿ, ಹಾಗೂ ನಮ್ಮ ಕುಟುಂಬದಲ್ಲಿರುವಂತಹ ನೋವು, ಕಷ್ಟ, ದುಃಖಗಳನ್ನು ಸ್ವಾಮಿಯ ಚರಣಕ್ಕೆ ಸಮರ್ಪಿಸಿ ಆರೋಗ್ಯಕ್ಕಾಗಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಹರಿಹರ ಆರೋಗ್ಯ ಮಾತೆಯೇ, ನಾವು ನಿಮ್ಮ ಆಶ್ರಯ ಕೋರುತ್ತಾ ನಿಮ್ಮ ಮಕ್ಕಳಂತೆ ಈ ಬಸಲಿಕ ಪುಣ್ಯಕ್ಷೇತ್ರದಲ್ಲಿ ಒಂದೇ ಕುಟುಂಬವಾಗಿ ಒಂದುಗೂಡಿದ್ದೇವೆ. ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವನ್ನಿಟ್ಟು ನಿಮ್ಮ ಮಧ್ಯಸ್ಥಿಕೆಯನ್ನು ಕೋರಿ ಬಂದಿರುವ ಈ ಭಕ್ತರನ್ನು ಕಟಾಕ್ಷಿಸಿರಿ. ಜನ್ಮ ಪಾಪದ ಪರಿಣಾಮವಾಗಿ ದೈಹಿಕ ರೋಗ ರುಜಿನ, ಮಾನಸಿಕ ಅಸ್ವಸ್ಥತೆ ಮತ್ತು ಆತ್ಮಿಕ ಪಾಪದಿಂದ ಬಳಲಿದ್ದೇವೆ. ನಮ್ಮ ದೈಹಿಕ ಮತ್ತು ಆತ್ಮಿಕ ಬವಣೆ ನಮ್ಮನ್ನು ಅಸಹಾಯಕರನ್ನಾಗಿ ಮಾಡಿದೆ. ಪಾಪಿಗಳ ಪಾಲಕಿಯಾಗಿರುವ ಮರಿಯಮ್ಮನವರೇ, ನಾವು ನಿಮ್ಮ ಮೊರೆ ಹೊಕ್ಕಿದ್ದೇವೆ. ನಿಮ್ಮ ಶಕ್ತಿಯುತ ಮಧ್ಯಸ್ಥಿಕೆಯಿಂದ ಮತ್ತು ಮಾತೃ ಕಾಳಜಿಯಿಂದ ನಾವು ಪುನೀತರು, ಸ್ವಸ್ಥರು ಆಗುವ ನಂಬಿಕೆಯನ್ನು ಹೊಂದಿದ್ದೇವೆ. ನಮ್ಮ ದೀನ ಬೇಡಿಕೆಯನ್ನು ನಿಮ್ಮ ಸಮ್ಮುಖದಲ್ಲಿ ನಿವೇದಿಸಿ ನಮ್ಮನ್ನು ಸ್ವಸ್ಥರು, ಕೃಪಾಭರಿತರು ಆಗುವಂತೆ ಮಾಡಿರೆಂದು ಪ್ರಾರ್ಥಿಸುತ್ತೇವೆ. ಆಮೇನ್. ಹರಿಹರ ಮಾತೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಹರಿಹರ ಮಾತೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಹರಿಹರ ಮಾತೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಹರಿಹರದ ಆರೋಗ್ಯ ಮಾತೆಯ ಬಸಲಿಕಾ ಪುಣ್ಯಕ್ಷೇತ್ರದಲ್ಲಿ ಈ ಪವಿತ್ರ ಪರಮಪ್ರಸಾದದ ಆರಾಧನೆಯಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ಜೀವಿಸುವ ದೇವರು, ಜೀವಂತ ಸರ್ವೇಶ್ವರರು ಆಗಿರುವ ಪ್ರಭು ಯೇಸು ಕ್ರಿಸ್ತರಿಗೆ ನಮ್ಮ ಸ್ತುತಿ ಸ್ತೋತ್ರ ನಮನಗಳನ್ನು ಸಲ್ಲಿಸಲು, ಈ ಪವಿತ್ರ ಸಮಯವನ್ನು ಅವರ ಜೊತೆಗೆ ಕಳೆಯಲು ನಾವೆಲ್ಲರೂ ಕೂಡ ನಮ್ಮ ಮನೆಗಳಲ್ಲಿ ಇದ್ದು ಪ್ರಾರ್ಥನೆಯನ್ನು ಮಾಡುತ್ತಾ ಇರಬೇಕಾದ್ರೆ ಡಿವೈನ್ ವರ್ಡ್ TV ಚಾನಲ್ನ ಮೂಲಕ, ಹರಿಯರ್ ಮಾತಾ ಯೂಟ್ಯೂಬ್ ಚಾನಲ್ನ ಮೂಲಕ ಈ ಒಂದು ಆರಾಧನೆಯಲ್ಲಿ ಭಾಗವಹಿಸ್ತಾ ಇರುವಂಥ ಪ್ರತಿಯೊಬ್ಬರನ್ನು ಕೂಡ ಆ ದಯಾಮಯ ದೇವರು ಆಶೀರ್ವದಿಸಿ ಅನುಗ್ರಹಿಸಿ ಕಾಪಾಡಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತಾ ನಾವೆಲ್ಲರೂ ಒಟ್ಟಾಗಿ ಸೇರಿ ಆರಾಧನಾ ಗೀತೆಯನ್ನು ಹಾಡುತ್ತಾ ಪ್ರಭು ಯೇಸುವಿಗೆ ನಮನವನ್ನು ಸಲ್ಲಿಸೋಣ. ಪ್ರಭು ಯೇಸುವೆ, ಜೀವಿಸುವ ದೇವರೇ, ನಿನಗೆ ಇದೋ ನಮ್ಮ ಆರಾಧನೆ. ಭಕ್ತಿಯಿಂದ, ವಿಶ್ವಾಸದಿಂದ ರೊಟ್ಟಿಯ ರೂಪದಲ್ಲಿ ಜೀವಿಸುವ ದೇವರಿಗೆ ಇದೋ ನಮ್ಮ ಆರಾಧನೆ. ಆರಾಧನೆ ನಿಮಗೆ, ಆರಾಧನೆ ಯೇಸುವೆ ನಿಮಗೆ, ಯೇಸುವೆ ನಿಮಗೆ ಆರಾಧನೆ. ಪರಿಶುದ್ಧನೇ ನಿಮಗೆ, ಪರಿಶುದ್ಧನೇ ನಿಮಗೆ ಆರಾಧನೆ. ಪರಮೋನ್ನತರೇ ನಿಮಗೆ ಆರಾಧನೆ, ಪರಮೋನ್ನತರೇ ನಿಮಗೆ ಆರಾಧನೆ. ಎಲ್ಲರೂ ಕರಗಳನ್ನು ಮೇಲೆತ್ತಿ ನಿಮಗೆ ಆರಾಧನೆ, ನಿಮಗೆ ಆರಾಧನೆ ಯೇಸುವೇ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ಯೇಸುವೇ. ಹಾಲೆಲೂಯಾ. ಜೀವಿಸುವ ದೇವರೇ ನಿನಗೆ ಹಾಲೆಲೂಯಾ. ಸ್ತುತಿಯ ಮಧ್ಯೆ ವಾಸಿಸುವ ದೇವರೇ ನಿನಗೆ ಹಾಲೆಲೂಯಾ. ಸ್ತುತಿಯನ್ನ ಸಲ್ಲಿಸ್ತಾ ಇದ್ದೇವೆ.
ಜೀವಿಸುವವರೇ ಆರಾಧನೆ, ಜೀವವ ನೀಡುವವರೇ ಆರಾಧನೆ, ಜೀವದ ಬುಗ್ಗೆಯೇ ಆರಾಧನೆ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ಯೇಸುವೇ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ಯೇಸುವೇ. ಸ್ವರ್ಗದ ಒಡೆಯರೇ ಆರಾಧನೆ, ಭೂಲೋಕ ರಾಜರೇ ಆರಾಧನೆ, ಪರಲೋಕ ಭೂಲೋಕಗಳ ಒಡೆಯನೇ ನಿನಗೆ ಆರಾಧನೆ. ಆರಾಧನೆ ಘನಮನ ಮಹಿಮೆಯು ನಿಮಗೆ ಎಂದೆಂದಿಗೂ ಘನ ಮಹಿಮೆ ಸ್ವಾಮಿ. ನಿಮಗೆ ಆರಾಧನೆ, ಪವಿತ್ರವಾದಂತಹ ಸ್ಥಳದಲ್ಲಿ ಈ ಆರಾಧನೆಯನ್ನು ನಾವು ನಡೆಸ್ತಾ ಇರಬೇಕಾದರೆ ಇಲ್ಲಿ ಭಾಗವಹಿಸ್ತಾ ಇರುವಂತಹ ನಾವೆಲ್ಲರೂ ಕೂಡ ನಿಮಗೆ ಆರಾಧನೆ ಎಂದೆಂದಿಗೂ ಪ್ರಭು ಯೇಸುವೇ. ಕರಗಳನ್ನ ಮೇಲೆತ್ತಿ ಎಲ್ಲರೂ ಕೂಡ ಸ್ತೋತ್ರ ಮಾಡೋಣ. ಜೀವಿಸುವ ದೇವರಿಗೆ ಸ್ತೋತ್ರ ಸ್ವಾಮಿ, ಬದುಕಿ ಬಾಳುವ ದೇವರಿಗೆ ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಜೀವಿಸುವ ದೇವರೇ ನಿನಗೆ ಎಂದೆಂದಿಗೂ ನಮ್ಮ ಸ್ತುತಿ ಸ್ತೋತ್ರ ನಮನ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ, ಯೇಸುವೆ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ರೊಟ್ಟಿಯ ರೂಪದಲ್ಲಿ ನಮಗಾಗಿ ಜೀವಿಸುತ್ತಿರುವ ಪ್ರಭು ಯೇಸುವೆ, ನಮ್ಮೆಲ್ಲರನ್ನು ನೀನು ಹೆಸರಿಡಿದು ಕರೆದಿದ್ದೀರ. ಅಂದು ಅಬ್ರಹಾಮನನ್ನ ಕರೆದಂತಹ ನೀವು, ಈಸಾಕ ಯಾಕೋಬರನ್ನ ಕರೆದಂತಹ ನೀವು, ನಾನು ಸತ್ತವರ ದೇವರಲ್ಲ ಜೀವಿಸುವವರ ದೇವರು ಎಂದು ನುಡಿದಂತಹ ನೀವು, ಇಸ್ರಾಯೇಲರು ಗುಲಾಮಗಿರಿಗೆ ಒಳಗಾದಾಗ ಅಂದು ನೀವು ಮೋಶೆಯನ್ನು ಕರೆದಿರಿ. ನಮ್ಮನ್ನು ಕೂಡ ನೀವು ಹೆಸರಿಡಿದು ಈ ದಿನ ಕರೆಯುತ್ತಾ ಇದ್ದೀರಾ. ಈ ಆರಾಧನೆಯಲ್ಲಿ ಪ್ರತಿಯೊಬ್ಬರನ್ನು ನೀವು ಕರೆಯುತ್ತಾ ಇದ್ದೀರಾ. ಆ ಕರೆಗೆ ನಾವು ಒಗ್ಗಟ್ಟು ಜೀವಿಸಬೇಕಾದರೆ, ಆ ಕರೆಯನ್ನು ನಮ್ಮದಾಗಿಸಿಕೊಳ್ಳಬೇಕಾದರೆ ಸ್ವಾಮಿ, ಈ ದಿನ ನಿಮ್ಮ ಆತ್ಮರ ವರದಾನದ ಅವಶ್ಯಕತೆ ನಮಗಿದೆ. ಪ್ರೇಷಿತರ ಕಾರ್ಯಕಲಾಪದಲ್ಲಿ ನಾವು ನೋಡ್ತೇವೆ, ಪ್ರೇಷಿತರು ಒಟ್ಟಾಗಿ ಸೇರಿ ಮಾತೆ ಮರಿಯಮ್ಮನವರ ಜೊತೆಗಿದ್ದು ಪ್ರಾರ್ಥನೆಯನ್ನ ಮಾಡ್ತಾ ಇರಬೇಕಾದ್ರೆ, ಪ್ರೇಷಿತರ ಕಾರ್ಯಕಲಾಪ 1ನೇ ಅಧ್ಯಾಯ 14ನೇ ವಚನ, ಕೆನ್ನಾಲಿಗೆಯ ರೂಪದಲ್ಲಿ ಪವಿತ್ರಾತ್ಮರು ವಿಂಗಡವಾಗಿ ಅಲ್ಲಿದ್ದಂತಹ ಎಲ್ಲರ ಮೇಲೆ ಇಳಿದು ಬಂದರು. ಅದೇ ಪವಿತ್ರಾತ್ಮರ ವರದಾನಕ್ಕಾಗಿ ನಾವೀಗ ಭಕ್ತಿಯಿಂದ ಪ್ರಾರ್ಥಿಸೋಣ. ಪ್ರಭು ಯೇಸು ಹೇಳ್ತಾರೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ, ನಿಮಗೊಬ್ಬ ಪೋಷಕರನ್ನ ಕಳುಹಿಸಿಕೊಡುತ್ತೇನೆ.
ಐ ವಿಲ್ ನಾಟ್ ಲೀವ್ ಯು ಆರ್ಫನ್. ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ. ಪ್ರಭು ಯೇಸುವಿನ ಈ ಮಾತಿನಲ್ಲಿ ಭರವಸೆಯನ್ನು ಇಟ್ಟು ನಮ್ಮ ಮನೆಗಳಲ್ಲಿ ಇವತ್ತು ಅನಾಥ ಪ್ರಜ್ಞೆ, ಕೊರೋನಾ ವೈರಸ್ ಈ ಕಾಯಿಲೆ ಎಲ್ಲ ಕಡೆ ಹರಡಿರಬೇಕಾದ್ರೆ ಬಿಡುಗಡೆಯನ್ನು ದಯಪಾಲಿಸುವ ದೇವರೇ, ನಿಮ್ಮ ಬಳಿಯಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಆಶೀರ್ವದಿಸುವ ದೇವರೇ, ನಿಮ್ಮ ಬಳಿಯಲ್ಲಿ ವರದಾನಕ್ಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ದಿನ ಈ ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇರಬೇಕಾದರೆ ಅದೇ ಪವಿತ್ರಾತ್ಮರನ್ನು ನಮ್ಮ ಮೇಲೆ ಕಳುಹಿಸಿರಿ. ಬಲವನ್ನು ತುಂಬುವ ಪವಿತ್ರಾತ್ಮರನ್ನು ಕಳುಹಿಸಿರಿ. ಆರೋಗ್ಯವನ್ನು ವೃದ್ಧಿಸುವ ಪವಿತ್ರಾತ್ಮರನ್ನು ಕಳುಹಿಸಿರಿ. ಪ್ರಾರ್ಥಿಸಲು ನಮಗೆ ಕಲಿಸುವ ಅದೇ ಪವಿತ್ರಾತ್ಮರನ್ನು ನಮ್ಮ ಮೇಲೆ ಕಳುಹಿಸಿರಿ ಎಂದು ಪ್ರಿಯರೇ, ನಾವೆಲ್ಲರೂ ಕೂಡ ಕರಗಳನ್ನು ಚಾಚಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋಣ. ಪವಿತ್ರಾತ್ಮರ ಗೀತೆಯನ್ನು ಹಾಡುತ್ತಾ ಸ್ವಾಮಿಗೆ ಸ್ತೋತ್ರವನ್ನು ಈಗ ಸಲ್ಲಿಸೋಣ. ಚಪ್ಪಾಳೆಯನ್ನು ತಟ್ಟುತ್ತಾ ಇಳಿದು ಬನ್ನಿರಿ ಪವಿತ್ರಾತ್ಮರೇ. ಇಳಿದು ಬಾ ಸ್ವಾಮಿ, ದಹಿಸುವ ಅಗ್ನಿಯೇ, ಹಬ್ಬಿಸು ಜ್ವಾಲೆಯನು, ಪವಿತ್ರ ರೂಹನೇ, ತುಂಬಿಸು ಶಕ್ತಿಯನು, ಸ್ವರ್ಗೀಯ ದಾನಗಳ ಸುರಿಸು ಈ ದಾಸನಲಿ. ಕರಗಳನ್ನು ಮೇಲೆತ್ತಿ ಪ್ರಾರ್ಥಿಸೋಣ. ಹೂಮಳೆಯಾಗಿ ನಿನ್ನ ವರಗಳನ್ನು ಸುರಿಸು ಪ್ರಭು. ಕೃಪೆಯ ಅವಶ್ಯಕತೆ ನಮಗಿದೆ ಸ್ವಾಮಿ. ಚಪ್ಪಾಳೆಯನ್ನು ತಟ್ಟುತ್ತಾ ದಹಿಸುವ ಅಗ್ನಿಯೇ, ಹಬ್ಬಿಸು ಜ್ವಾಲೆಯನು. ಪಂಚಶತಮ ಹಬ್ಬದ ದಿನ ಪ್ರೇಷಿತರ ಮೇಲೆ ಇಳಿದು ಬಂದ ಪವಿತ್ರಾತ್ಮರೇ, ಈ ದಿನ ನಮ್ಮ ಮೇಲೆ ಇಳಿದು ಬಂದಿರಿ. ಆಶೀರ್ವದಿಸಿರಿ, ಅನುಗ್ರಹಿಸಿರಿ, ಜೊತೆಗಿದ್ದು ನಮ್ಮನ್ನು ಕಾಪಾಡಿರಿ ಎಂದು ನಾವೆಲ್ಲರೂ ಕೂಡ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಪಂಚಶಕ್ತನ ದಿನ ಅನುಗ್ರಹ ಮಳೆಯ ಪ್ರೀತಿ ಪಾತ್ರರಲ್ಲಿ ತುಂಬಿದಾತ್ಮನೇ. ಅನುಗ್ರಹ ಮಳೆಯು ನಮ್ಮ ಮೇಲೆ ಇಳಿದು ಬರುವಂತಾಗಲಿ. ಪ್ರೀತಿ ಪಾತ್ರರಲ್ಲಿ ತುಂಬಿದಾತ್ಮನೇ, ಆತ್ಮಶಕ್ತಿ ಜ್ವಲಿಸು, ಅನುಭವವಾಗಿಸು, ಪರಿಪಾಲಿಪನೇ ನೀ ಬೇಗವಾ. ಆತ್ಮಶಕ್ತಿ ಜ್ವಲಿಸು, ಅನುಭವವಾಗಿಸು, ಪರಿಪಾಲಿಪನೇ ನೀ ಬೇಗವಾ. ಕರಗಳನ್ನು ಮೇಲೆತ್ತಿ ಪ್ರಾರ್ಥಿಸೋಣ. ಪವಿತ್ರಾತ್ಮರ ಒಂದು ದಿವ್ಯ ಅನುಭವ ನಮ್ಮ ಹೃದಯವನ್ನು ತುಂಬುತ್ತಾ ಇರಬೇಕಾದ್ರೆ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥಿಸೋಣ. ಆಶೀರ್ವದಿಸಿ ಅನುಗ್ರಹಿಸ್ತಾ ಇರುವಂಥ ದೇವರ ಬಳಿಯಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡೋಣ. ಹೂಮಳೆಯಾಗಿ ನಿನ್ನ ವರದಾನವನ್ನು ಸುರಿಸಿರಿ ಪ್ರಭು. ಚಪ್ಪಾಳೆಯನ್ನು ತಟ್ಟುತ್ತಾ ಇಳಿದು ಬಾ ಸ್ವಾಮಿ, ದಹಿಸುವ ಅಗ್ನಿಯೇ, ಹಬ್ಬಿಸು ಜ್ವಾಲೆಯನು,
ನಿನ್ನ ಕೃಪೆ ಅಗಾಧವಾದುದು ಸ್ವಾಮಿ. ನಿನ್ನ ಅದ್ಭುತಗಳು ಅಪೂರ್ವವಾದಂಥದ್ದು. ಆ ವರದಾನಗಳನ್ನು ನಾವು ಕೂಡ ಪಡೆದುಕೊಳ್ಳುವಂತೆ ನಮ್ಮ ಜೊತೆಗಿದು ನಮ್ಮನ್ನು ಮುನ್ನಡೆಸಿರಿ ಪ್ರಭುವೇ. ಜಗದಲ್ಲಿ ನಿಲ್ಲಲು ಕ್ರಿಸ್ತ ಸಾಕ್ಷಿಯಾಗಲು ನಿನ್ನ ಸಾಕ್ಷಿಗಳಾಗಿ ಜೀವಿಸಲು ಶಕ್ತಿ ಬೇಕು ಸ್ವಾಮಿ. ಜಗದಲ್ಲಿ ನಿಲ್ಲಲು ಕ್ರಿಸ್ತ ಸಾಕ್ಷಿಯಾಗಲು ಧೈರ್ಯವೆನ್ನಲಿ ನೀ ತುಂಬಿಸು. ಸತ್ಯ ಪ್ರೀತಿ ತುಂಬಿದ ವಚನವ ಸಾರಲು ಆತ್ಮದಿ ಶುದ್ಧತೆ ನೆರವೇರಿಸು. ಸತ್ಯ ಪ್ರೀತಿ ಶುದ್ಧವಾದಂತ ಆತ್ಮವನ್ನು ನಮಗೆ ನಿರ್ಮಿಸು ಸ್ವಾಮಿ ಎಂದು ಈಗ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನೆರವೇರಿಸು. ಕರಗಳನ್ನು ಮೇಲೆತ್ತಿ ಪ್ರಾರ್ಥಿಸೋಣ. ನಿನ್ನ ಕೃಪೆಯ ಅನುಗ್ರಹ ಆಶೀರ್ವಾದ ಪವಿತ್ರಾತ್ಮರ ಮೂಲಕ ನನ್ನ ಸೇವಕರ ಮೇಲೆ ಇಳಿದು ಬರುವಂತಾಗಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತೇವೆ. ಕರಗಳ ಚಪ್ಪಾಳೆಯನ್ನು ತಟ್ಟುತ್ತಾ ಸ್ವಾಮಿಗೆ ಸ್ತೋತ್ರವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಸ್ವಾಮಿ ದಹಿಸುವ ಅಗ್ನಿಯೇ ಹಬ್ಬಿಸು ಜ್ವಾಲೆಯನು. ಪವಿತ್ರ ರೂಹನೇ ತುಂಬಿಸು ಶಕ್ತಿಯನು. ಸ್ವರ್ಗೀಯ ದಾನಗಳ ಸುರಿಸು ಈ ದಾಸನಲಿ. ಕರಗಳನ್ನು ಮೇಲೆತ್ತಿ ಪ್ರಾರ್ಥಿಸೋಣ. ಪಾವನಗೊಳಿಸಲು ಬನ್ನಿರಿ ಪವಿತ್ರಾತ್ಮರೇ. ನಾವೆಲ್ಲರೂ ಕೂಡ ಒಂದು ಪಾವಿತ್ರ್ಯ ಜೀವನವನ್ನು ನಡೆಸಲು ನಮ್ಮ ಮೇಲೆ ಇಳಿದು ಬಂದು ವರದಾನವನ್ನು ಸುರಿಸಿರಿ ಪವಿತ್ರಾತ್ಮರೇ. ಹೂಮಳೆಯ ವರದಾನವು ನಮ್ಮ ಮೇಲೆ ಇಳಿದು ಬರುವಂತಾಗಲಿ. ಕೃಪೆಯ ಮಳೆಯು ನಮ್ಮ ಮೇಲೆ ಸುರಿಸಲ್ಪಡಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲರೂ ಕರಗಳನ್ನು ಮೇಲೆತ್ತಿ ಸ್ವಾಮಿಗೆ ಸ್ತೋತ್ರ ಮಾಡೋಣ. ಹಾಲೆಲೂಯ, 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 ಹಾಲೆಲೂಯ. ಜೀವಿಸುವ ದೇವರು, ನಮ್ಮ ಜೊತೆಗಿದ್ದು ನಮ್ಮನ್ನು ಕಾಪಾಡಿ ರಕ್ಷಿಸುವ ದೇವರು, ನಿಮಗೆ ಸ್ತುತಿ ಸ್ತೋತ್ರ ನಮನಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ನೀವು ನಮ್ಮ ಜೊತೆಗಿದ್ದು ನಮ್ಮನ್ನು ಮುನ್ನಡೆಸ್ತಾ ಇರಬೇಕಾದ್ರೆ, ನಮ್ಮನ್ನು ಕಾಪಾಡಿ ರಕ್ಷಿಸ್ತಾ ಇರಬೇಕಾದರೆ, ಪವಿತ್ರಾತ್ಮರ ಬಲಕ್ಕಾಗಿ ನಾವು ಪ್ರಾರ್ಥನೆಯನ್ನು ಮಾಡಿದಾಗ ಈ ದಿನ ನಮಗೆ ಈ ಪವಿತ್ರಾತ್ಮರ ವರದಾನವನ್ನು ನೀಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಯಾವುದೇ ರೀತಿಯ ಅನಾರೋಗ್ಯ ನಮ್ಮಲ್ಲಿ ಇದ್ದರೂ ಕೂಡ ಅದರಿಂದ ಬಿಡುಗಡೆಯನ್ನು ದಯಪಾಲಿಸಿಕೊಡಿರಿ. ಈ ಒಂದು ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಇರುವಂತಹ ನಮ್ಮ ಸಹೋದರ ಸಹೋದರಿಯರಿಗಾಗಿ ನಾವು ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಹೃದಯದಲ್ಲಿ ಇರುವಂಥ ಪ್ರತಿಯೊಬ್ಬರು, ನಾವು ನಮ್ಮ ಕುಟುಂಬಗಳೇ ಅನೇಕರನ್ನು ಕಳೆದುಕೊಂಡಿದ್ದೇವೆ. ಅವರಿಗಾಗಿ ಆ ನೋವನ್ನು ನಮ್ಮ ಹೃದಯದಲ್ಲಿ ನೀನು ತುಂಬಿದ್ದೀ, ಆದರೂ ಕೂಡ ಅದರಿಂದ ಬಿಡುಗಡೆಯನ್ನು ದಯಪಾಲಿಸಿಕೊಡಬೇಕೆಂದು ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಒಂದು ಮೋಶೆ ಕರವನ್ನು ಎತ್ತಿ ಪ್ರಾರ್ಥನೆಯನ್ನು ಮಾಡಿದಾಗ ಜಯವನ್ನು ನೀನು ಇಸ್ರಾಯೇಲಿಗೆ ಕರುಣಿಸಿದ ಹಾಗೆ ಇಂದು ಕೂಡ ನಾವು ಕರಗಳನ್ನು ಮೇಲೆತ್ತಿ ಪ್ರಾರ್ಥನೆಯನ್ನು ಮಾಡುತ್ತಾ ಇರಬೇಕಾದ್ರೆ ನಮಗೂ ಕೂಡ ವಿಜಯದ ಮಾಲೆಯನ್ನು ನೀನು ಹಾಕಬೇಕೆಂದು ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಆಮೇನ್, ಹಾಲೆಲೂಯ, ಆಮೇನ್, ಹಾಲೆಲೂಯ. ದೇವರು ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಹೆಸರಿಡಿದು ಕರೆಯುತ್ತಾರೆ. ವಿಮೋಚನಾ ಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಮೋಶೆ ಮೋಶೆ ಎಂದು ಮೋಶೆಯನ್ನು ಪ್ರಭು ಕರೆಯುತ್ತಾರೆ. ಆಶ್ಚರ್ಯ ಏನಿರಬೇಕು? ಯಾಕಂದ್ರೆ ದೇವರು ಒಬ್ಬ ವ್ಯಕ್ತಿಯನ್ನ ಕರೆದಾಗ ಅವನಿಗೆ ಒಂದು ವಿಶೇಷವಾದಂಥ ಆಶೀರ್ವಾದವನ್ನು ಕರುಣಿಸ್ತಾರೆ. ಮೋಶೆಯ ಕಣ್ಣೆದುರುಗಡೆ ಉರಿಯುವ ಪೊದೆ, ಆದರೆ ಪೊದೆ ಉರಿಯುತ್ತಾ ಇದೆ, ಅದು ಯಾವುದೇ ಬದಲಾವಣೆ ಇಲ್ಲ. ಹೇಗೆ ಬರ್ತಾ ಇರಬೇಕು ಬೆಂಕಿ? ಯಾಕಂದ್ರೆ ಅದು ಹಸಿರಾಗಿದೆ. ಇವತ್ತು ಕೂಡ ಈಜಿಪ್ಟ್ ದೇಶಕ್ಕೆ ನಾವೇನಾದರೂ ಪಯಣ ಮಾಡಿದರೆ ಆ ಮರುಭೂಮಿಯಲ್ಲಿ ಈ ಉರಿಯುವ ಪೊದೆ ಇಂದು ಹಸಿರಾಗಿ ಉಳಿದುಕೊಂಡಿದೆ. ಪ್ರಿಯರೇ, ಮೋಶೆಯನ್ನು ದೇವರು ಹೆಸರಿಡಿದು ಕರೆಯುತ್ತಾರೆ. ನನ್ನ ಜನ
ಇಸ್ರಾಯೇಲರು ಮಾಡುತ್ತಾ ಇರುವಂತಹ ಪ್ರಾರ್ಥನೆ, ಅವರ ಕಣ್ಣೀರು, ಅವರ ಕೂಗು ನನ್ನ ಕಿವಿಯನ್ನ ಮುಟ್ಟಿದೆ ಅಂತ ಸ್ವಾಮಿ ಹೇಳ್ತಾ ಇದ್ದಾರೆ. ಖಂಡಿತವಾಗಲೂ ಕೂಡ ಈ ಆರಾಧನೆಯಲ್ಲಿ ಭಾಗವಹಿಸ್ತಾ ಇರುವಂತಹ ನಮ್ಮ ಪ್ರಾರ್ಥನೆ, ನಮ್ಮ ಕೂಗು ಪ್ರಭುವನ್ನ ತಲುಪುತ್ತಾ ಇದೆ. ಮೋಶೆ ಆದರೂ ಕೂಡ ಸ್ವಾಮಿ ನನ್ನ ಕೈಯಲ್ಲಿ ಇದು ಸಾಧ್ಯ ಇಲ್ಲ ಈ ಕಾರ್ಯವನ್ನು ಮಾಡೋದಕ್ಕೆ ಅಂತ ಹೆದರ್ಕೊಂಡು ಬಿಡ್ತಾನೆ. ನನ್ನ ಸಹೋದರ ಆರೋನನಿಗೆ ನೀವು ಹೇಳಿ, ಅವನು ನನಗಿಂತಲೂ ಬಹಳ ಮೇಧಾವಿ, ನನಗೆ ಮಾತಾಡೋದಕ್ಕಿಂತ ಬರೋದಿಲ್ಲ, ತೊದಲು ನುಡಿ ನಾನು ಆಡೋದು. ಅದೇ ದೇವರು ಹೇಳ್ತಾರೆ, ನೀನೇ ಬೇಕು ನನಗೆ. ಯೋವಾನನ ಶುಭ ಸಂದೇಶದಲ್ಲಿ ನಾವು ಓದುವ ಹಾಗೆ, ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ದೈವ ಕರೆ ಎಷ್ಟೊಂದು ಬಲಿಷ್ಠವಾದುದು ಪ್ರಿಯರೇ. ಕುಟುಂಬದಲ್ಲಿ ಜೀವಿಸಲು ದೇವರು ನಮ್ಮನ್ನು ಕರೆದಿದ್ದಾರೆ. ವಿವಾಹ ಸಂಸ್ಕಾರವೂ ಕೂಡ ಒಂದು ದೈವ ಕರೆಯೇ ಆಗಿದೆ. ಯಾಜಕರು, ಧರ್ಮ ಭಗಿನಿಯರು ಮಾತ್ರವಲ್ಲ, ಪ್ರತಿಯೊಬ್ಬ ಕ್ರೈಸ್ತ ಶ್ರೀ ಸಾಮಾನ್ಯನು ಕೂಡ ದೇವರ ಕರೆಯನ್ನು ಪಡೆದುಕೊಂಡಿದ್ದಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಮೋಶೆಯನ್ನು ಕರೆದಂತ ಅದೇ ದೇವರು ವಿಮೋಚನಾ ಕಾಂಡ 3ನೇ ಓದ್ತೇವೆ. ಇಸ್ರಾಯೇಲರಿಗೆ ಮೋಶೆಯ ಮೂಲಕ ಬಿಡುಗಡೆಯನ್ನು ದಯಪಾಲಿಸಿದ ದೇವರು ಯೆಶಾಯ ಪ್ರವಾದಿಯನ್ನು ಕರೆಯುತ್ತಾರೆ. ಅನೇಕರನ್ನು ಅವರು ಕರೀತಾ ಇರಬೇಕಾದ್ರೆ ಯೆಶಾಯ ಪ್ರವಾದಿಯನ್ನ ಕರೆಯುತ್ತಾರೆ. ಆಗ ಯೆಶಾಯ ಪ್ರವಾದಿ ಹೇಳ್ತಾನೆ, ನಾನು ಹೊಲಸು ಬಾಯಿಯವನು, ನಾನು ಮಾತನಾಡುವುದೆಲ್ಲ ಕೆಟ್ಟ ಪದಗಳೇ, ನಾನು ತುಂಬಾ ಕೆಟ್ಟವನು. ಆಗ ಆತನ ನಾಲಿಗೆಯನ್ನು ಬೆಂಕಿಯ ಕೆಂಡದಿಂದ ಸ್ಪರ್ಶಿಸಿ, ದೇವದೂತನ ಸ್ಪರ್ಶಿಸಿ, ಇನ್ನು ನೀನು ಪರಿಶುದ್ಧ. ಅಶುದ್ಧ ವದನದವನು, ಮಾತನಾಡುವುದೆಲ್ಲ ಕೆಟ್ಟ ಪದಗಳು. ಆದರೂ ಕೂಡ ದೇವರು ಹೇಳ್ತಾರೆ, ಯೆಶಾಯ ನೀನೇ ಬೇಕು ನನಗೆ, ಯಾರು ಹೋಗಿ ನನ್ನ ಸೇವೆಯನ್ನ ಮಾಡ್ತೀರ, ನಾನು ಹೋಗ್ತೀನಿ ಸ್ವಾಮಿ. ಅದೇ ರೀತಿಯಲ್ಲಿ ನಾವು ನೋಡ್ತೇವೆ, ಯೆರೆಮೀಯ ಪ್ರವಾದಿಯನ್ನ ದೇವರು ಕರೀಬೇಕಾದ್ರೆ, ತಾಯಿಯ ಗರ್ಭದಲ್ಲಿ ನೀನು ಇರುವಾಗಲೇ ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಎಷ್ಟೊಂದು ಭಾಗ್ಯ ನಮ್ಮದು ಪ್ರಿಯರೇ. ಕ್ರೈಸ್ತರಾಗಿ ಜೀವಿಸುವ ಭಾಗ್ಯವನ್ನು ದೇವರು ನಮಗೆ ಕರುಣಿಸಿದ್ದಾರೆ. ಕ್ರಿಸ್ತರ ಕರೆಯೋಣಕ್ಕೆ ನಾವೆಲ್ಲರೂ ಕೂಡ ಬಾಧ್ಯಸ್ಥರಾಗಿದ್ದೇವೆ. ಯೆರೆಮೀಯ ಪ್ರವಾದಿಯನ್ನು ತಾಯಿಯ ಗರ್ಭದಲ್ಲಿ ನೀನು ಇರುವಾಗಲೇ ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಅವನು ಹೇಳ್ತಾನೆ, ನಾನು ಇನ್ನೂ ತುಂಬ ಯೌವನಸ್ಥ, ನನ್ನ ಕೈಯಲ್ಲಿ ಇದು ಸಾಧ್ಯ ಇಲ್ಲ. ದೇವರು ಕರೆಯನ್ನು ಕೊಟ್ಟಾಗ ನಾವು ಕೂಡ ಅಬಲರಾಗ್ತೇವೆ. ನಮ್ಮ ನ್ಯೂನತೆಗಳು, ನಮ್ಮ ದೌರ್ಬಲ್ಯಗಳು ನಮಗೆ ಗೊತ್ತಾಗ್ತವೆ ಸ್ವಾಮಿಯ ಬಳಿಯಲ್ಲಿ. ಆದರೆ ದೇವರು ಹೇಳ್ತಾರೆ, ನೀನೇ ನನಗೆ ಬೇಕು, ನೀನೇ ಬೇಕು, ಬೇರೆ ಯಾರೂ ಅವಶ್ಯಕತೆ ಇಲ್ಲ. ಆ ದೇವರು ನಮ್ಮೆಲ್ಲರನ್ನ ಕರೆಯುತ್ತಾ ಇದ್ದಾನೆ. ಇನ್ನು ನಾವು ನೋಡ್ತೇವೆ ಅದೇ ರೀತಿಯಲ್ಲಿ ಯೆಶಾಯ ಪ್ರವಾದಿಯ ಗ್ರಂಥ 6ನೇ ಅಧ್ಯಾಯದಲ್ಲಿ ನಾವು ನೋಡಿದ ಹಾಗೆ, ಯೆಶಾಯ ಪ್ರವಾದಿಯನ್ನು ಕರೆದಂತಹ ದೇವರು ಯೆರೆಮೀಯ ಪ್ರವಾದಿಯ ಪುಸ್ತಕ 1ನೇ ಅಧ್ಯಾಯದಲ್ಲಿ ನಾವು ಯೆರೆಮೀಯನ ಕರೆಯನ್ನು ನೋಡ್ತೇವೆ, ಆಲಿಸ್ತೇವೆ. ಅದೇ ರೀತಿಯಲ್ಲಿ ಅದೇ ದೇವರು ಮತ್ತಾಯನ ಶುಭ ಸಂದೇಶ 10ನೇ ಅಧ್ಯಾಯದಲ್ಲಿ ಪ್ರೇಷಿತರನ್ನ ಕರೆಯುತ್ತಾರೆ, ಹೆಸರಿಡಿದು ಕರೆಯುತ್ತಾರೆ ಪ್ರತಿಯೊಬ್ಬರನ್ನು ಮೋಶೆ ಮೋಶೆ ಎಂದು. ಆನಂತರದಲ್ಲಿ ಪೇತ್ರ, ಯಾಕೋಬ, ಯೋವಾನ್ನ ಮತ್ತು ಇತರ ಶಿಷ್ಯರನ್ನು ಅವರು ಕರೆಯುತ್ತಾರೆ. 12 ಜನ ಅಪೊಸ್ತಲರನ್ನು ಆರಿಸಿಕೊಂಡು ಮತ್ತಾಯನ ಶುಭ ಸಂದೇಶ 10ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೇವೆ. ಆನಂತರದಲ್ಲಿ ಅದೇ ದೇವರು ಪ್ರಭು ಯೇಸು ಕ್ರಿಸ್ತರು ಮತ್ತಾಯನನ್ನು ಅನೇಕರನ್ನು ಕರೆದಿರುವ ಉದಾಹರಣೆಯನ್ನು ನಾವು ನೋಡ್ತೇವೆ. ವಿಶೇಷವಾಗಿ ಪ್ರೇಷಿತರ ಕಾರ್ಯಕಲಾಪದಲ್ಲಿ ನಾವು ಸಂತ ಪೌಲರನ್ನು ಅವರು ಕರೆಯುತ್ತಾರೆ, ಸೌಲ ಸೌಲ, ಯಾಕೆ ನೀನು ನನ್ನನ್ನು ಹಿಂಸಿಸ್ತಾ ಇದ್ದೀಯಾ?
ಯಾಕೆ ನೀನು ನನ್ನನ್ನು ಹಿಂಸಿಸ್ತಾ ಇದ್ದೀಯಾ? ನೀನು ಯಾರು ಪ್ರಭು? ಸೌಲ ಕೇಳ್ತಾನೆ, ನೀನು ಯಾರು ಪ್ರಭು? ನೀನು ಹಿಂಸಿಸುತ್ತಿರುವಂಥ ಆ ಜನರಲ್ಲಿ ಜೀವಿಸುವವನು ನಾನು. ಕಷ್ಟ, ನೋವು, ತೊಂದರೆಗೆ ನಾವು ಸಿಕ್ಕಿ ಹಾಕಿಕೊಂಡಾಗ, ಹಿಂಸೆಗೆ ನಾವು ಬಲಿಯಾದಾಗ ಪ್ರಭು ಯೇಸು ಹೇಳ್ತಾರೆ, ನಾನು ನಿನ್ನ ಜೊತೆಗೆ ಇದ್ದೇನೆ. ನಾನು ನಿನ್ನನ್ನು ಕರೆದಂತಹ ದೇವರು, ನಾನು ನಿನ್ನನ್ನು ಕೈ ಹಿಡಿದು ಮುನ್ನಡೆಸ್ತೇನೆ ಅಂತ ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಅದೇ ದೇವರು ಈ ದಿನ ನಿಮ್ಮನ್ನು ಹಾಗೂ ನನ್ನನ್ನು ಕರೆಯುತ್ತಾ ಇದ್ದಾರೆ. ಆ ಸ್ವಾಮಿಗೆ ನಾವೀಗ ಸ್ತೋತ್ರ ಸಲ್ಲಿಸೋಣ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ಸ್ತುತಿ, ಯೇಸುವೆ ಸ್ತುತಿ, ಯೇಸುವೆ ನಮನ, ಯೇಸುವೆ ನಮನ, ಯೇಸುವೆ ನಮನ, ಯೇಸುವೆ ನಮನ. ಹಾಲೆಲೂಯ, 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 ಹಾಲೆಲೂಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ಈ ಗೀತೆಯನ್ನು ಹಾಡಬೇಕಾದ್ರೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಹಾಡೋಣ. ಕರೆ ನೀಡಿ ಹೇ ಬಾಯ್ ಹಿಂದಿ ಹೇ, ನಿನ್ನಂತೆ ನಾನಾಗಲು. ನನ್ನನ್ನು ಕರೆದಿದ್ದೀಯ ಸ್ವಾಮಿ, ನಿನ್ನಂತೆ ನಾನು ಆಗಬೇಕು. ಕರ ನೀಡಿ ಹೇ ಕೃಪೆ ತೋರಿಯೇ, ನಿನ್ನಂತೆ ನಾನು ಬಾಳಲು. ಪ್ರತಿಯೊಬ್ಬ ಯಾಜಕನಿರಬಹುದು, ಧರ್ಮ ಭಗಿನಿಯರಿರಬಹುದು, ದೈವ ಪ್ರಜೆ ಇರಬಹುದು, ಪ್ರತಿಯೊಬ್ಬರೂ ಕೂಡ ದೇವರಿಂದ ಒಂದು ವಿಶೇಷವಾದ ಕರೆಯನ್ನು ನಾವು ಪಡೆದುಕೊಂಡಿದ್ದೇವೆ. ಈ ಗೀತೆಯನ್ನು ನಾವೆಲ್ಲರೂ ಕೂಡ ಈಗ ಭಕ್ತಿಯಿಂದ ಸೇರಿ ಹಾಡೋಣ. ಸ್ವಾಮಿಯು ನಮ್ಮ ಹೃದಯವನ್ನು ತುಂಬುವಂತಾಗಲಿ. ತನ್ನ ಕರೆಯನ್ನು ನಮ್ಮಲ್ಲಿ ಇಟ್ಟಿರುವ ಅದೇ ದೇವರು ಇನ್ನೂ ಹೇರಳವಾದ ಆಶೀರ್ವಾದವನ್ನು ನೀಡಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತಾ, ಕರೆ ನೀಡಿಯೇ ಬಾ ಹಿಂದಿಯೇ ಎನ್ನುವ ಗೀತೆಯನ್ನು ಭಕ್ತಿಯಿಂದ ಹಾಡೋಣ. ದೈವ ಕರೆ ಅಪ್ರತಿಮವಾದುದು, ಅನಂತವಾದುದು, ವಿಶಿಷ್ಟವಾದುದು, ವಿಚಿತ್ರವಾದುದು. ಬಾಯೆಂದಿಹೇ ನಿನ್ನಂತೆ ನಾನಾಗಲು ನನ್ನನ್ನು ಕರೆದಿದ್ದಕ್ಕಾಗಿ ಸ್ವಾಮಿ ಸ್ತೋತ್ರ. ಕರೆ ನೀಡುವೆ, ಕೃಪೆ ತೋರುವೆ, ನಿನ್ನಂತೆ ನಾನಾಗಲು. ಕರೆ ನೀಡಿ ಹೇ ಬಾ ಎಂದಿಹೇ, ನಿನ್ನಂತೆ ನಾನಾಗಲು. ನಾನು ನಿನ್ನಂತಾಗಬೇಕು ಸ್ವಾಮಿ. ಕರೆ ಆದರೆ ನೀಡುವೆ, ಪಾಪಿಷ್ಠನಾಗಿರುವಂತಹ ನಾನು ಕೃಪೆ ಹೇಗೆ ತೋರುವೆ, ನಿನ್ನಂತಾಗಲು ಸಾಧ್ಯ? ನಿನ್ನಂತೆ ನಾ ಬಾಳಲು. ದೈವ ಕರೆ ಎಷ್ಟೊಂದು ಶ್ರೇಷ್ಠವಾದದ್ದು. ನಮ್ಮ ಕುಟುಂಬಗಳಲ್ಲಿ ನೋವಿರಬಹುದು, ತೊಂದರೆ ಇರಬಹುದು, ಆದರೆ ಸ್ವಾಮಿ ನಮ್ಮನ್ನು ಹೆಸರಿಡಿದು ಒಬ್ಬೊಬ್ಬರನ್ನ ಕರೆಯುತ್ತಾ ಇದ್ದಾರೆ. ಈ ಜಗತ್ತಿಗೆ ಶುಭ ಸಂದೇಶವನ್ನು ಸಾರಲು ನಮ್ಮನ್ನು ಕರೆಯುತ್ತಾ ಇದ್ದಾರೆ. ಜಗಕ್ಕೆಂದು ಬೆಳಕಾಗ ಕರೆದೆ, ಜಗತ್ತಿಗೆ ಬೆಳಕಾಗಲು ನಮ್ಮನ್ನು ಕರೆಯುತ್ತಾ ಇದ್ದಾರೆ. ಹರಡೆನ್ನ ಶುಭವಾರ್ತೆ ಎಂದೇ, ನನ್ನ ಶುಭ ಸಂದೇಶವನ್ನು ಸಾರುವಂತ ಪ್ರಭು ನಮ್ಮನ್ನು ಕರೀತಾರೆ. ಬೆಳಕಾಗ ಕರೆದೆ, ಹರಡೆಂದ ಶುಭವಾರ್ತೆ ಎಂದೇ, ಅರಸೆನ್ನ ಇಂದು ವರ ನೀಡು ಬಂದು, ಓ ದೇವ ನಿನ್ನಂತೆ ನಾ ಬಾಳಲು. ಆಗಲು ಶಕ್ತಿಯನ್ನು ನೀಡು, ಕರೆ ನೀಡಿ ಆಶೀರ್ವಾದವನ್ನು ನೀಡು, ಬಾಯೆಂದಿಹೇ ಅನುಗ್ರಹವನ್ನು ನೀಡು ಎಂದು ಭಕ್ತಿಯಿಂದ ನಿನ್ನಂತೆ ನಾನಾಗಲು. ಕರ ನೀಡುವೆ, ಕೃಪೆ ತೋರುವೆ, ನಿನ್ನಂತೆ ನಾ ಬಾಳಲು. ಎಂತಹ ಪುಣ್ಯವಂತರು ನಾವು ಪ್ರಭುವಿನಿಂದ ಪಡೆದ ಕರೆಗಾಗಿ. ಆ ಸ್ವಾಮಿ ಸೌಲ ಸೌಲ ಎಂದು
ಎಂದು ಕರೆದು ಆತನನ್ನು ಅದ್ಭುತಕರ ಶುಭ ಸಂದೇಶಕಾರನಾಗಿ ಮಾರ್ಪಡಿಸಿದರು. ಪೌಲನಾಗಿ ಸ್ವಾಮಿಗೆ ರಕ್ತಸಾಕ್ಷಿಯಾದಂತ ಮನದಲ್ಲಿ ಮನೆ ಮಾಡು ಇಂದು, ಬೆಳಕಲ್ಲಿ ನಡೆಸೆನ್ನ ಇಂದು. ಮನದಲ್ಲಿ ಮನೆ ಮಾಡ ಇಂದು, ಬೆಳಕಲ್ಲಿ ನಡೆಸೆನ್ನ ಇಂದು. ಶಿರವಾಗಿ ನಡೆವ ನನ್ನನ್ನೇ ಕೊಡುವ ಕೃಪೆ ಮಾಡು ಕರುಣಾಳು ಓ ತಂದೆಯೇ. ನಿನ್ನ ಕೃಪೆಯ ಕರೆ ನೀಡಿಹೆ ಬಾ ಎಂದಿಹೆ, ನಿನ್ನಂತೆ ನಾನಾಗಲು. ಕರ ನೀಡುವೆ, ಕೃಪೆ ತೋರುವೆ, ನಿನ್ನಂತೆ ನಾ ಬಾಳಲು. ನಿನ್ನಂತೆ ನಾ ಬಾಳಲು. ನಿನ್ನಂತೆ ನಾನು ಬಾಳಬೇಕು ಸ್ವಾಮಿ, ಎಂದೆಂದಿಗೂ ಕೂಡ ನಿನ್ನ ಹಾಗೆ ಜೀವಿಸಬೇಕು. ನಿನ್ನಂತೆ ನಾ ಬಾಳಲು. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ, ಯೇಸುವೆ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಕಣ್ಣೀರಿನ ಪ್ರಾರ್ಥನೆಯನ್ನು ಸ್ವಾಮಿ ಸರ್ವೇಶ್ವರ ಎಂದೆಂದು ಕೂಡ ಆಲಿಸ್ತಾರೆ. ಈ ದಿನ ನಮ್ಮ ಮನಸ್ಸಿನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ, ಕೇಳಿಕೊಳ್ತಾ ಇದ್ದೇವೆ. ಸ್ವಾಮಿ, ನಮಗೆ ಆಶೀರ್ವಾದವನ್ನು ದಯಪಾಲಿಸು. ನಮ್ಮ ಮನಸ್ಸಿನಲ್ಲಿ ನಾವು ಕೇಳ್ತಾ ಇರುವಂಥ ಪ್ರಾರ್ಥನೆಯನ್ನು ಸ್ವಾಮಿ ಆಲಿಸ್ತಾರೆ, ಎಂದೆಂದೂ ಕೂಡ ನಮ್ಮನ್ನು ಆಶೀರ್ವದಿಸ್ತಾರೆ. ಅವರಿಂದ ಪಡೆದುಕೊಳ್ಳುವ ಆಶೀರ್ವಾದ ನಿರಂತರವಾದ ಆಶೀರ್ವಾದವಾಗಿದೆ. ಈ ದಿನ ಈ ಆರಾಧನೆಯಲ್ಲಿ ಒಂದು ವಿಶೇಷವಾದಂಥ ಅನುಭವ ಖಂಡಿತವಾಗಲು ನಮಗಾಗಿದೆ. ಡಿವೈನ್ ವರ್ಡ್ TV ಚಾನೆಲ್ನ ಮೂಲಕ ವೀಕ್ಷಣೆ ಮಾಡ್ತಾ ಇರುವಂಥವರು ಇರಬಹುದು, ನಮ್ಮ ಯೂಟ್ಯೂಬ್ ಚಾನೆಲ್ಗಳಲ್ಲಿ, ಫೇಸ್ಬುಕ್ ಪೇಜ್ಗಳಲ್ಲಿ ಇದನ್ನು ನೋಡ್ತಾ ಇರುವಂಥವರು, ನಿಮ್ಮ ಮನೆಗಳಲ್ಲಿದ್ದು ಪ್ರಾರ್ಥನೆಯನ್ನು ಮಾಡ್ತಾ ಇರುವಂಥವರು ಪ್ರತಿಯೊಬ್ಬರೂ ಕೂಡ ಇವತ್ತು ಆರೋಗ್ಯಕ್ಕಾಗಿ ಹರಿಹರದ ಆರೋಗ್ಯ ಮಾತೆಯ ಬಸಲಿಕದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕಾದರೆ, ಬೆತ್ಸಾಯದ ಕೊಳದ ಬಳಿಯಲ್ಲಿ ಇದ್ದಂಥ ಪಾರ್ಶ್ವವಾಯು ರೋಗಿ 38 ವರ್ಷಗಳ ಕಾಲ ಆತ ಆ ಸ್ಥಳದಲ್ಲಿ ಇದ್ದು, ನನ್ನನ್ನು ಯಾರು ಕೂಡ ನೀರಿಗೆ ತೆಗೆದುಕೊಂಡು ಹೋಗಿ ಹಾಕ್ತಾ ಇಲ್ವಲ್ಲ ಸ್ವಾಮಿ ಎಂದು ಹೇಳಿದಾಗ, ನಿನಗೆ ಗುಣ ಹೊಂದಲು ಮನಸ್ಸಿದೆಯೇ? ನಿನಗೆ ಗುಣ ಹೊಂದಲು ಮನಸ್ಸಿದೆಯೇ? ಡು ಯು ವಾಂಟ್ ಟು ಗೆಟ್ ಹೀಲ್ಡ್? ಹೌದು ಸ್ವಾಮಿ, ಯಾರು ನನ್ನ ಕರ್ಕೊಂಡು ಹೋಗಲ್ಲ, ಏನು ಮಾಡೋದು? ಸ್ವಾಮಿ ಹೇಳ್ತಾರೆ, ಹೋಗು. ಜಕ್ಕಾಯ ಆ ದಿನ, ಸ್ವಾಮಿ ನನ್ನಲ್ಲಿ ಇರುವುದನ್ನೆಲ್ಲ ನಾನು ಇನ್ನೊಬ್ಬರಿಗೆ ಕೊಡ್ತೇನೆ, ನಾನು ಸಂಪಾದಿಸಿದ್ದು ಏನಿದೆ ಅದು ದುಷ್ಟ ಸಂಪಾದನೆ ಇರಬಹುದು, ಒಳಿತಿರಬಹುದು, ಎಲ್ಲವನ್ನ ಹಂಚಿ ಬಾಳೋದಕ್ಕೆ ಆರಂಭ ಮಾಡ್ತೇನೆ. ಇಂದು ಈ ಮನೆ ಉದ್ಧಾರವಾಯಿತು. ದ ಸಾಲ್ವೇಷನ್ ಹ್ಯಾಸ್ ಕಮ್ ಟು ದಿಸ್ ಹೌಸ್ ಟುಡೇ. ಪ್ರೀತಿಯ ಸಹೋದರ ಸಹೋದರಿ, ನಮ್ಮ ಮನೆಗಳಿಗೂ ಕೂಡ ದ ಸಾಲ್ವೇಷನ್ ಹ್ಯಾಸ್ ಟು ಕಮ್. ನಮ್ಮ ಮನೆಗಳಿಗೂ ಕೂಡ ಸ್ವಾಮಿ ಹೇಳಬೇಕು, ಇಂದು ಈ ಮನೆ ಉದ್ಧಾರವಾಯಿತು. ಎಷ್ಟು ಜನ ಇವತ್ತು ಕಣ್ಣೀರಿನಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ, ಕೇಳ್ಕೊಳ್ತಾ ಇದ್ದೀವಿ ಸ್ವಾಮಿಯ ಬಳಿಯಲ್ಲಿ. ಖಂಡಿತವಾಗಲೂ ಅವರು ನಮ್ಮ ಪ್ರಾರ್ಥನೆಯನ್ನು ಆಲಿಸ್ತಾ ಇದ್ದಾರೆ. ಅದಕ್ಕಾಗಿ ಸ್ವಾಮಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ, ಈಗ ನಾವೆಲ್ಲರೂ ಭಕ್ತಿಯಿಂದ ಈ ಆರಾಧನೆಯನ್ನು ಮುಕ್ತಾಯ ಮಾಡ್ತಾ ಇರಬೇಕಾದ್ರೆ ಅಂತಿಮ ಆಶೀರ್ವಾದಕ್ಕಾಗಿ ಮೊಣಕಾಲೂರಿ ಬೇಡಿಕೊಳ್ಳೋಣ. ಎಂಥ ದಿವ್ಯ ಸಂಸ್ಕಾರ, ಭಾಗ್ಯವಂದಿಸೋಣ ಎನ್ನುವ ಈ ಗೀತೆ ಲತೀನ ಭಾಷೆಯಲ್ಲಿ ಮೊದಲು ಬರೆಯಲ್ಪಟ್ಟಿತ್ತು. ಆ ಗೀತೆಯನ್ನು ನಾವು ಹಾಡಬೇಕಾದ್ರೆ
ಆ ಸ್ವಾಮಿಯ ಅನುಗ್ರಹ ಎಂದೆಂದಿಗೂ ನಮ್ಮ ಕುಟುಂಬದಲ್ಲಿ ನೆಲೆಸಲಿ. ನಮ್ಮ ಮನೆಗಳು ಉದ್ಧಾರವಾಗಲಿ, ನಮ್ಮ ಕುಟುಂಬಗಳು ಉದ್ಧಾರವಾಗಲಿ ಅಂತ ಹೇಳಿ ನಾವೆಲ್ಲರೂ ಭಕ್ತಿಯಿಂದ ಮೊಣಕಾಲೂರಿ ಈಗ ಪ್ರಾರ್ಥಿಸೋಣ. ತಾಂತುಂ ಎರ್ಗೋ ಸಾಕ್ರಮೆಂತುಂ. Tantum ergo sacramentum veneremur celui et antiquum documentum novum cedam ritui prestet fidei supplementum sensum defectui genitori laus jubilatio salus honor victus conque sit et benedictio procedenti ab utroque compassit laudatio. Amen. ಪ್ರಾರ್ಥಿಸೋಣ. ಪ್ರಭುವೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಯೇಸುವಿನ ಆಶೀರ್ವಾದ, ನಿರಂತರವಾಗಿ ನಮ್ಮನ್ನು ಕಾಪಾಡುವ ಆಶೀರ್ವಾದ, ನಮ್ಮ ಕುಟುಂಬವನ್ನು ನಮ್ಮ ಮಕ್ಕಳನ್ನು ಕಾಯ್ದು ರಕ್ಷಿಸುವ ಆಶೀರ್ವಾದ, ಪ್ರಭು ಯೇಸುವಿನ ಆಶೀರ್ವಾದ, ಆರೋಗ್ಯವನ್ನು ಕರುಣಿಸುವ ಆಶೀರ್ವಾದ. ಈ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳಬೇಕಾದರೆ ಆ ಸ್ವಾಮಿ ನಮ್ಮ ಮೇಲೆ ಇಳಿದು ಬಂದು ನಮ್ಮ ಜೊತೆಗಿದ್ದು ನಮ್ಮನ್ನು ಕಾಪಾಡುವ ಆಶೀರ್ವಾದ. ಎಲ್ಲರೂ ಕೂಡ ಈಗ ಭಕ್ತಿಯಿಂದ ತಲೆಬಾಗಿ ಪವಿತ್ರಾತ್ಮರ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳೋಣ.
ನಮೋ ನಮೋ ತಾಯೇ ನಮ್ಮ ಹರಿಹರ